ನದಿ ತೊರೆ ಅಂದಮೇಲೆ ಅತ್ತ ಇತ್ತ ಓಡಾಡೋಕೆ ಅದಕ್ಕೊಂದು ಸೇತುವೆ ಬೇಕೇ ಬೇಕು. ಇತ್ತೀಚಿನ ದಿನಗಳಲ್ಲಂತೂ ಮರದ ಸೇತುವೆ ಮಾಯವಾಗಿ ಕಾಂಕ್ರೀಟ್ ಸೇತುವೆಗಳದ್ದೇ ಕಾರುಬಾರು. ಆದರೆ ಇಲ್ಲೊಂದು ತಂಡ ಪ್ರಾಕೃತಿಕ ವಸ್ತುಗಳನ್ನೇ ಬಳಸಿಕೊಂಡು ಅಂದವಾದ ಮೇಘಾಲಯ ಲಿವಿಂಗ್ ರೂಟ್ ಮಾದರಿಯ ನಿಸರ್ಗ ಸೇತುವೆ ನಿರ್ಮಾಣ ಮಾಡ್ತಾ ಇದೆ. ಹಾಗಾದ್ರೆ ಬನ್ನಿ ಆ ನಿಸರ್ಗ ಸೇತುವೆ ಹೇಗಿದೆ, ಎಲ್ಲಿ ನಿರ್ಮಾಣಗೊಂಡಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ದಿನವಿಡೀ ಸುರಿಯುವ ಧಾರಾಕಾರ ಮಳೆ, ಗುಡ್ಡ ಪ್ರದೇಶದಲ್ಲಿ ಹರಿಯುವ ಝರಿ ತೊರೆಗಳು, ಹಚ್ಚ ಹಸುರಿನ ದಟ್ಟ ಕಾಡು. ಆದರೆ ರಭಸವಾಗಿ ಹರಿಯುವ ಈ ತೊರೆಗಳನ್ನ ದಾಟೋದೇ ದೊಡ್ಡ ಸಾಹಸ. ಇದಕ್ಕಂತಲೇ ಕಾಂಕ್ರೀಟ್ ಸೇತುವೆ ಬಂದು ಮರದ ಸೇತುವೆ ಕಾಣಸಿಗೋದು ತೀರಾ ಅಪರೂಪ. ಮರದ ಸೇತುವೆ ನಿರ್ಮಾಣ ಮಾಡುವವರು ಗ್ರಾಮೀಣ ಭಾಗದಲ್ಲೂ ವಿರಳವಾಗಿದ್ದಾರೆ. ಕಾಂಕ್ರೀಟ್ ಕಾಡುಗಳಿಂದ ನಶಿಸಿ ಹೋಗ್ತಾ ಇರುವ ಗ್ರಾಮೀಣ ಭಾಗದ ಸೌಂದರ್ಯಕ್ಕೆ ಹೊಸ ರೂಪ ನೀಡಿ ಮರದ ಸೇತುವೆ ನಿರ್ಮಾಣ ಮಾಡುವ ಗ್ರಾಮೀಣ ಕೌಶಲವನ್ನ ಉತ್ತೇಜಿಸುವ ಉದ್ದೇಶದಿಂದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳ ಮಣ್ಣಪಾಪು ಮನೆ ಹಾಗೂ ಪ್ರಾಚಿ ಪ್ರತಿಷ್ಠಾನ ವತಿಯಿಂದ ಸೇತುಬಂಧ ಎನ್ನುವ ಅಭಿಯಾನ ಶುರು ಮಾಡಿ ಗ್ರಾಮೀಣ ಭಾಗದ ತೊರೆಗಳಿಗೆ ಮೇಘಾಲಯ ಲಿವಿಂಗ್ ರೂಟ್ ಮಾದರಿಯ ನಿಸರ್ಗ ಸೇತುವೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಒಂದು ನದಿಯನ್ನು ದಾಟಲು ಸೇತುವೆಗಳ ನಿರ್ಮಾಣ ಮಾಡುವ ಒಂದು ಕೌಶಲ್ಯ ಕೂಡ ಕಡಿಮೆ ಆಗ್ತಾ ಬಂತು. ಒಂದು ಕಾಲದಲ್ಲಿ ತುಂಬ ವಿವಿಧ ಮಾದರಿಯ ಸೇತುವೆಗಳನ್ನು ಮಾಡ್ತಾಯಿದ್ರು. ಅದನ್ನು ನೋಡಿದ್ರೆ ನನಗೆ ನಮ್ಮ ಒಂದು ಪ್ರಾಚಿ ಅಂತ ಸಂಸ್ಥೆ ಇತ್ತು. ಈ ಸಂಸ್ಥೆಯ ಉದ್ದೇಶವೇ ಈ ಯಾವುದೀಗ ನಶಿಸ್ತಿರುವ ಕೌಶಲ್ಯಗಳಿದೆಲ್ಲ ಇದನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು. ಇನ್ನೊಂದು ಜನ್ರೇಷನ್ ಇದ್ದರೆ ಮುಂದಿನ ಜನಾಂಗಕ್ಕೆ ಅದನ್ನು ಒಂದು ತಿಳಿಸುವ ಪ್ರಯತ್ನ ಮಾಡಬೇಕನ್ನೋ ಉದ್ದೇಶದಿಂದ ಈ ಪ್ರಾಚಿ ಸಂಸ್ಥೆ ಇತ್ತು ನಮ್ಮದು. ಅದರ ಮುಖಾಂತರ ಯಾಕೆ ಈ ಬ್ರಿಡ್ಜ್ಗಳನ್ನು ನಾವು ನಿರ್ಮಾಣ ಮಾಡಿಕೊಂಡು ಜನರಿಗೆ ಸಹಾಯ ಮಾಡಬಾರ್ದು ಅನ್ನೋ ಉದ್ದೇಶ ಬಂತು. ಹಾಗಾಗಿ ನಾವು ಒಂದು ಸೇತು ಬಂಧ ಅಂತ ಒಂದು ಅಭಿಯಾನ ಅಂತ ಮಾಡೋಣ ಅಂತೇಳಿ ಪ್ರತಿ ಭಾನುವಾರ ಮತ್ತು ಶನಿವಾರ ಭಾನುವಾರ ನಮ್ಮ ತೋಟದಲ್ಲಿರುವ ಕೆಲಸಗಾರರು, ಅಂದರೆ ಅವರು ತುಂಬ ಒಳ್ಳೆಯ ಕುಶಲಕರ್ಮಿಗಳು, ಅವರನ್ನು ಕೂಡ ಬಳಸ್ಕೊಂಡು ಅವರಿಗೆ ಒಂದು ಆರ್ಥಿಕವಾದ ಸಣ್ಣ ಸಹಾಯವನ್ನು ಮಾಡಿಕೊಂಡು ಈ ಒಂದು ಸೇತುವೆ ನಿರ್ಮಾಣವಾದರೆ ಇದಕ್ಕೆ ಏನು ಅಂಗಡಿಯಿಂದ ಅಥವಾ ಪೇಟೆಯಿಂದ ವಸ್ತು ತಂದು ಮಾಡಬೇಕಂತಿಲ್ಲ. ನಮ್ಮಲ್ಲೇ ಬೇಕಾದಷ್ಟು ಅಡಿಕೆ ಮರಗಳಿದೆ, ಬೀಳಲಿದೆ. ಈ ಒಂದು ಮರಗಳು ಸಾಯ್ತಾ ಇರ್ತವೆ ವರ್ಷಕ್ಕೆ ಒಂದು ಸುಮಾರು. ಆ ಮರವನ್ನೇ ಬಳಕೆ ಮಾಡಿಕೊಂಡು ಈ ಥರ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡುವ ಒಂದು ಪ್ರಯತ್ನ ಮಾಡುವ. ಮುಂಚೆ ಮಾಡ್ತಾಯಿದ್ದು, ನಾವೇನು ಹೊಸದಾಗಿ ಮಾಡೋದಂತಲ್ಲ, ಮತ್ತು ಆ ಒಂದು ಕಲೆಯನ್ನು ಮುಂದುವರಿಸ್ಕೊಂಡು ಹೋಗುವ ಅಂತ ಹೇಳಿಕೊಂಡು ಈ ಒಂದು ಅಭಿಯಾನ ಥರ ಮಾಡಿದೆವು. ಜೀವನದ ಜಂಜಾಟ, ಆಧುನಿಕ ಶೈಲಿ ಇವುಗಳಿಂದ ನಮ್ಮಲ್ಲಿನ ಕೌಶಲ್ಯ ನಶಿಸಿ ಹೋಗ್ತಾ ಇರುವ ಈ ಕಾಲಘಟ್ಟದಲ್ಲಿ ಪ್ರತಿಷ್ಠಾನದವರು ಸ್ಥಳೀಯವಾಗಿ ಸಿಗುವ ಅಡಿಕೆ ಮರ ಹಾಗೂ ಇತರೆ ಕಾಡಿನ ಬೀಳುಗಳನ್ನು ಬಳಸಿ ಆಕರ್ಷಕವಾಗಿ ಮರದ ಸೇತುವೆ ನಿರ್ಮಾಣ ಮಾಡ್ತಾ ಇದ್ದು, ಕಾರ್ಕಳ ತಾಲೂಕಿನ ಮಾಳ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇಂತಹ ಮೇಘಾಲಯ ಮಾದರಿ ಸೇತುವೆ ನಿರ್ಮಾಣ ಮಾಡುವ ಉದ್ದೇಶ ಪ್ರತಿಷ್ಠಾನದ್ದು. ಮಕ್ಕಳು ನಡೆದುಕೊಂಡು ಹೋಗುವಾಗ ಯಾವುದೇ ಅಪಾಯ ಸಂಭವಿಸದಂತ ಸೇತುವೆ, ಜಾನುವಾರುಗಳಿಗೂ ಹೋಗಲು ಅನುಕೂಲವಾಗುವ ಸೇತುವೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸೇತುವೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಸದ್ಯ ಮಾಳ ಪರಿಸರದಲ್ಲೇ ಸೇತುವೆ 30 ಅಡಿ ಉದ್ದ ಹಾಗೂ 3 ಅಡಿ ಅಗಲದ ಸೇತುವೆ ನಿರ್ಮಾಣ ಮಾಡಿದ್ದು, 2 ಅವಶ್ಯಕತೆ ಇದ್ದವರು ತಿಳಿಸಿದ್ರೆ ಅವರಿಗೂ ನಿರ್ಮಿಸಿಕೊಡುವ ಇಚ್ಛೆಯನ್ನ ಹೊಂದಿದ್ದಾರೆ. ನಾವು ನಮ್ಮ ಹಿರಿಯರು ಕಲಿಸಿಕೊಟ್ಟಂತ ವಿದ್ಯೆಯನ್ನು ನಾವು ಕೂಡ ಬಿಡಬಾರ್ದು, ಮಾಡಬೇಕು, ಮುಂದಕ್ಕೆ ಕೊಂಡೋಗಬೇಕು, ನಮ್ಮ ಮಕ್ಕಳಿಗೆ ಕೂಡ ಗೊತ್ತಾಗಬೇಕಂತ ಮಾಡಿದ್ದು. ಮೊದಲಿಗೆ ತೋಟದಲ್ಲಿ ಬಿದ್ದ ಅಡಿಕೆ ಮರಗಳನ್ನು ಒಟ್ಟು ಮಾಡಿ ಸುಮಾರು ಒಂದು 10-12 ಅಡಿಕೆ ಮರಗಳನ್ನು ತುಂಡು ಮಾಡಿ ಮೊದಲು ಹಾಕಿದ್ದೆವು. ಆದಮೇಲೆ ಕಾಡಿನಿಂದ ಈ ತೋಟದಿಂದ ಕೆಲವು ಬಳ್ಳಿಗಳನ್ನು ತಂದು ಮಾದೇರ ಬಳ್ಳಿ ಮತ್ತು ಮನೆ ಬಳ್ಳಿ ಅಂತ ಒಂದು 2-3-4 ಜಾತಿಯ ಬಳ್ಳಿಗಳನ್ನೆಲ್ಲ ತಂದು ಅದಕ್ಕೆ ಕಟ್ಟಿ ಎಲ್ಲ ಇಲ್ಲಿ ಕಾಡಿನಿಂದ ಸಿಗುವ ಎಲ್ಲ ಇದರಿಂದ ನಾವು ಮಾಡಿದ್ದು. ಮತ್ತು ಸುಮಾರು ಇದಕ್ಕೆ ಒಂದು 12 ಹಾಲು ಖರ್ಚಾಗಿದೆ. ಅಂದರೆ 2 ದಿವಸದಲ್ಲಿ 6 ಜನ 2 ದಿವಸ ಮಾಡಿದ್ದೇವೆ. ಇನ್ನೂ ಇದಕ್ಕಿಂತ ಚೆಂದಾಗಿ ಮಾಡ್ಬೋದು, ಯಾವ ಡಿಸೈನಲ್ಲಿ ಕೂಡ ಮಾಡ್ಬೋದು. ನಾವು ಅಡಿಕೆ ಮರದಲ್ಲಿ ಡಿಸೈನ್ ಮಾಡ್ಬೋದು. ಒಟ್ಟಾರೆಯಾಗಿ ಕಾಂಕ್ರೀಟ್ ಸೇತುವೆಗಳೇ ಹೆಚ್ಚಾಗಿರುವಾಗ ಪ್ರಾಕೃತಿಕವಾಗಿ ಸಿಗುವ ವಸ್ತುಗಳನ್ನು ಬಳಸಿ ಸೇತುವೆ ನಿರ್ಮಾಣ ಮಾಡುವುದರಿಂದ ಗ್ರಾಮೀಣ ಕೌಶಲಗಳು ಬೆಳೆದಂತಾಗುತ್ತೆ, ನೋಡೋದಕ್ಕೂ ಆಕರ್ಷಕವಾಗಿ ಕಾಣಿಸುತ್ತೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.